ಉಡುಪಿ ಪೊಲೀಸರ ಭರ್ಜರಿ ಆಪರೇಷನ್. ಕಾರ್ಕಳದ ಕುಖ್ಯಾತ ರೌಡಿ ಶೀಟರ್ ಗಣೇಶ್ ಪೂಜಾರಿಗೆ ಈಗ ಗೂಂಡಾ ಕಾಯ್ದೆಯ ಬಿಸಿ ಮುಟ್ಟಿದೆ. 11 ಕೇಸ್ಗಳ ಹಿಸ್ಟ್ರಿ ಇರೋ ಈ ರೌಡಿಯನ್ನ ಈಗ ಉಡುಪಿಯಿಂದ ದೂರ ಕಲಬುರ್ಗಿ ಜೈಲಿಗೆ ಕಳಿಸಲಾಗಿದೆ. ಏನಿದು ಪೊಲೀಸರ ಖಡಕ್ ಆಕ್ಷನ್ ನೋಡಿ. ಕೌಡೂರು ಗ್ರಾಮದ ಗಣೇಶ್ ಪೂಜಾರಿ ಮೇಲೆ ಬರೋಬ್ಬರಿ 4 ಮರ್ಡರ್ ಅಟೆಂಪ್ಟ್ ಕೇಸಿದೆ. ದರೋಡೆ, ಹಲ್ಲೆ ಅಂತ ಅಬ್ಬರಿಸ್ತಾ ಇದ್ದ ಈತ ಸಾರ್ವಜನಿಕ ಶಾಂತಿಗೆ ದೊಡ್ಡ ತಲೆನೋವಾಗಿದ್ದ. ಒಂದು ಕೇಸ್ನಲ್ಲಿ ಆಲ್ರೆಡಿ ಶಿಕ್ಷೆಯಾಗಿದ್ರೂ ಈತನ ಬುದ್ಧಿ ಮಾತ್ರ ಬದಲಾಗಿರ್ಲಿಲ್ಲ. ಹಾಗಾಗಿಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಉಡುಪಿ ಜಿಲ್ಲಾಧಿಕಾರಿಗೆ ಗಣೇಶ್ ಪೂಜಾರಿ ಮೇಲೆ ಗೂಂಡಾ ಕಾಯ್ದೆಯಡಿ ವರದಿ ಸಲ್ಲಿಸಿದ್ರು. ಎಸ್ಪಿ ಕೊಟ್ಟ ರಿಪೋರ್ಟನ್ನ ಪರಿಶೀಲಿಸಿದ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅವರು ನಿನ್ನೆ ಗಣೇಶ್ ಪೂಜಾರಿ ಬಂಧನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಕಲಬುರ್ಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ರೌಡಿಸಂ ಮಾಡಿ ಜಿಲ್ಲೆಯಲ್ಲಿ ಮೆರೆಯೋರಿಗೆ ಇದು ಉಡುಪಿ ಪೊಲೀಸರು ಕೊಟ್ಟಿರೋ ಬಿಗ್ ವಾರ್ನಿಂಗ್. ಒಟ್ಟಿನಲ್ಲಿ ಜಿಲ್ಲೆಯ ಜನ ನೆಮ್ಮದಿಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಪೊಲೀಸರು ಇಂತಹ ಕಠಿಣ ಕ್ರಮ ತಗೊಳ್ತಿದ್ದಾರೆ. ಇಂತಹ ಶಿಸ್ತಿನ ಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಉಡುಪಿ ಮತ್ತು ಕರಾವಳಿಯ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.